ಟಾಯ್ಲೆಟ್ ಅಂದ ತಕ್ಷಣ ಮೂಗು ಮುರಿಯಬೇಡಿ. ಬಾಲಿವುಡ್ನಲ್ಲಿ ಬಂದ ಟಾಯ್ಲೆಟ್ ಏಕ್ ಪ್ರೇಮ್ ಕಥಾ ಸಿನಿಮಾ ನೋಡಿಲ್ವಾ? ಅದೇ ತರ ನಾವೀಗ ನಿಮಗೊಂದು ಟಾಯ್ಲೆಟ್ ಸ್ಟೋರಿ ತೋರಿಸ್ತೇವೆ. ಇದು ಅಂತಿಂತ ಟಾಯ್ಲೆಟ್ ಅಲ್ಲ, ಇದರ ಹೆಸರು ಟೈಗರ್ ಟಾಯ್ಲೆಟ್. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಮಿಷನ್ನ ಕನಸು ನನಸು ಮಾಡ ಹೊರಟ ಕಥೆ ಇದು. ಕಡ್ಡಾಯವಾಗಿ ಶೌಚಾಲಯವನ್ನೇ ಬಳಸಬೇಕು ಅನ್ನೋದೇ ಕಾನೂನು. ಬಯಲು ಶೌಚ ಮುಕ್ತ ಭಾರತ ಮಾಡುವುದು ಸುಲಭದ ಮಾತಲ್ಲ. ಜನಾಕರ್ಷಣೆಗೆ ಪಾತ್ರವಾಗುವ ರೀತಿಯಲ್ಲಿ ಈ ಯೋಜನೆಯನ್ನ ಜಾರಿಗೆ ತರುವುದು ಕೂಡ ಒಂದು ಸವಾಲು. ಈ ಸವಾಲು ಎದುರಿಸೋದು ಹೇಗೆ ಎಂದು ಪ್ಲಾನ್ ಮಾಡಿಕೊಂಡಿರುವ ಕೇಂದ್ರ ಸರ್ಕಾರ ಉಡುಪಿ ಜಿಲ್ಲೆಯನ್ನ ತನ್ನ ಪ್ರಯೋಗಕ್ಕೆ ಬಳಸಿಕೊಂಡಿದೆ. ಟೈಗರ್ ಟಾಯ್ಲೆಟ್ ಎಂಬ ಹೊಸ ಯೋಜನೆಯೊಂದು ಪ್ರಾಯೋಗಿಕವಾಗಿ ಉಡುಪಿಯಲ್ಲಿ ಯಶಸ್ವಿಯಾಗಿದೆ. ಬೆಳೆಯುತ್ತಿರುವ ನಗರಗಳಲ್ಲಿ ಶೌಚಾಲಯ ಕಟ್ಟೋಕೆ ಭೂಮಿಯದೇ ಸಮಸ್ಯೆ. ಅಂತರ್ಜಾಲ ಹಾನಿಯಾಗದಂತೆ, ಅಕ್ಕಪಕ್ಕದವರಿಗೆ ತೊಂದರೆಯಾಗದಂತೆ ಟಾಯ್ಲೆಟ್ ಕಟ್ಟೋದು ಕಷ್ಟ. ಆದರೆ ಈ ಟೈಗರ್ ಟಾಯ್ಲೆಟ್ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ. 4 ಅಡಿ ಜಾಗ ಇದ್ರೆ ಸಾಕು, ವಿಸರ್ಜಿತ ಮಲಭೂಮಿಗೆ ಸೇರದಂತೆ ಸ್ವಚ್ಛವಾದ ರೀತಿಯಲ್ಲಿ ನಿರ್ವಹಿಸಬಹುದು. ಉಡುಪಿ ಜಿಲ್ಲೆಯಲ್ಲಿ ಇಂತಹ 100 ಟೈಗರ್ ಟಾಯ್ಲೆಟ್ ಯಶಸ್ಸು ಕಂಡಿದೆ. ಭಾರತ್ ಮಿಷನ್, ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಈಗ ಶೌಚಾಲಯಗಳಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನು ಅಂತ ಹೇಳಿದರೆ ಟೈಗರ್ ವಾರ್ಮಿ ಟಾಯ್ಲೆಟ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಟೈಗರ್ ವೋಮ್ಸ್ ಅಂತ ಹೇಳ್ಬಿಟ್ಟು ಈ ಹುಳುಗಳನ್ನು ಏನು ಮಾಡ್ತಾರೆ, ಗುಂಡಿಗಳಿಗೆ ಬಿಡ್ತಾರೆ. ಈ ಹುಳುಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಏನು ನಾವು ಟಾಯ್ಲೆಟ್ ಮಲವನ್ನು ಮಾಡಿರ್ತವೆ, ಈ ಮಲವನ್ನು ಸಂಪೂರ್ಣವಾಗಿ ತಿಂದು ಅದನ್ನು ಜೀರ್ಣ ಮಾಡ್ತವೆ. ಹಾಗಾಗಿ ಟಾಯ್ಲೆಟ್ಗಳು ಬೇಗ ತುಂಬುವಂಥ ಸಂದರ್ಭಗಳು ತುಂಬ ಕಡಿಮೆ ಇರ್ತದೆ. ಟೈಗರ್ ಟಾಯ್ಲೆಟ್ ಅಂದ್ರೆ ಏನಪ್ಪಾ ಅಂತ ನೀವು ಕೇಳ್ಬೋದು. ಈಗಾಗಲೇ ಇರುವ ಟಾಯ್ಲೆಟ್ ಅನ್ನ ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಿದ ಗುಂಡಿಗೆ ಜೋಡಿಸುವ ಅಪರೂಪದ ರಚನೆ ಇದು. 4 ಅಡಿಯ ಹೊಂಡ ತೋಡಿದ್ರೆ ಸಾಕು, ತಳಭಾಗಕ್ಕೆ ವಿವಿಧ ಗಾತ್ರದ ಜಲ್ಲಿ ಮತ್ತು ಮರಳು ಹಾಕಿ ಫಿಲ್ಟರ್ ಬೆಡ್ ಮಾಡಲಾಗುತ್ತೆ. ಅದರ ಮೇಲ್ಭಾಗದಲ್ಲಿ ಎರೆಹುಳು ಪ್ರಭೇದಕ್ಕೆ ಸೇರಿದ ಟೈಗರ್ ಹುಳುಗಳನ್ನ ಬಿಡಲಾಗುತ್ತೆ. ಈ ಹುಳುಗಳು ಮಲವನ್ನ ಸೇವಿಸಿ ಗೊಬ್ಬರವಾಗಿ ಪರಿವರ್ತಿಸುತ್ತೆ. ತಳಭಾಗದಲ್ಲಿ ಸೋಸಲ್ಪಟ್ಟ ನೀರು ಶುದ್ಧವಾಗಿ ಭೂಮಿಯನ್ನ ಸೇರುತ್ತೆ. ಮನೆ ಕಟ್ಟಿ 16 ವರ್ಷಗಳ ನಂತರ ಟಾಯ್ಲೆಟ್ ಗುಂಡಿ ಭರ್ತಿಯಾಗುವ ಸಮಸ್ಯೆ ಮಾಮೂಲು. ಆದರೆ ಟೈಗರ್ ಟಾಯ್ಲೆಟ್ನಲ್ಲಿ ಈ ಸಮಸ್ಯೆ ಇರಲ್ಲ. ಹುಳುಗಳು ಉತ್ಪಾದಿಸಿದ ಗೊಬ್ಬರವನ್ನ ಕಾಲಕಾಲಕ್ಕೆ ತೆರವು ಮಾಡಿದ್ರೆ ಮುಗೀತು. ಅಂತರ್ಜಲಕ್ಕೆ ಹಾನಿಯೂ ಇಲ್ಲ. ಪಂಚಾಯತ್ ಸರ್ಕಾರದಿಂದ ಒಂದು ಯೋಜನೆ ಕೊಟ್ಟಿದ್ದಾರೆ ನಮಗೆ, ಇದು ಟೈಗರ್ ಟಾಯ್ಲೆಟ್ ಅಂತ. ಅದು ನಾವು ಕ್ಲೀನ್ ಮಾಡಲಿಕ್ಕೆ ಫಿನೈಲು ಮತ್ತು ಇದು ಆ್ಯಸಿಡ್ ಯಾವುದು ಹಾಕೋಗಿಲ್ಲ. ವೈಟ್ ಹಾರ್ಪಿಕ್ ಅಂತ ನಾವು ಯೂಸ್ ಮಾಡ್ತಾಯಿದ್ದೇವೆ. ಈಗ ವಾರಕ್ಕೊಮ್ಮೆ ನೀರು ಹಾಕಿ ಕ್ಲೀನ್ ಮಾಡೋದು. ಮತ್ತು ಮೊದಲೆಲ್ಲ ಹೊಂಡೆಲ್ಲ ತುಂಬಿ ಎಲ್ಲ ನೀರೆಲ್ಲ ಹೊರಗೆಲ್ಲ ಬರ್ತಾಯಿತ್ತು. ಈಗ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಇವರೊಂದು ಒಳ್ಳೆ ಯೋಜನೆ ಮಾಡಿಕೊಟ್ಟಿದ್ದಾರೆ, ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತು ಅದೇನಾದರೂ ಫುಲ್ ಅದನ್ನು ನಾವೇ ಬೇಕಾದ್ರೆ ಕ್ಲೀನ್ ಮಾಡ್ಬೋದು, ಆ ಗೊಬ್ಬರ ಬೇಕಾದ್ರೆ ನಾವೇ ಯೂಸ್ ಮಾಡ್ಬೋದು. ಮತ್ತು ಆಚೆಯವರೆಲ್ಲ ಮಾಡಿದ್ದಾರೆ, ಎಲ್ಲ ಹೇಳ್ತಾರೆ ಒಳ್ಳೆ ಯೋಜನೆ ಕೊಟ್ಟಿದ್ದಾರೆ ಅಂತ. ಮುಂಚೆಗಿಂತ ಒಳ್ಳೆ ಉಂಟು. ಮತ್ತು ಯಾವ ರೋಗ ಇಲ್ಲ, ಏನೂ ಇಲ್ಲ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಮೊದಲೆಲ್ಲ ಈ ನೀರು ಆಚೆ ಎಲ್ಲ ಹೋಗಿ ಎಲ್ಲ ಒಂದು ಗಲೀಜು ಥರ ಆಗ್ತಾಯಿತ್ತು. ಈಗ ಇದ್ರ ಬಗ್ಗೆ ಏನಿಲ್ಲ. ನಿಮ್ಗೆ ಹೇಗೆ ಗೊತ್ತಾಗ್ತಿತ್ತು ಯೋಜನೆ ಇದೆ ಅಂತ? ಯಾವುದು ಈ ಯೋಜನೆ ಇದೆ ಅಂತ ನಮ್ಗೆ ಅವರು ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರು. ಪ್ರಜ್ಞಾವಂತರೇ ಹೆಚ್ಚಿರುವ ಉಡುಪಿ ಜಿಲ್ಲೆಯನ್ನ ಮೊದಲಾಗಿ ಕೇಂದ್ರ ಸರ್ಕಾರ ಪ್ರಾಯೋಗಿಕವಾಗಿ ಆಯ್ದುಕೊಂಡಿದೆ. ಸರ್ಕಾರದ ಖರ್ಚಿನಲ್ಲೇ 100 ಶೌಚಾಲಯ ಯಶಸ್ವಿಯಾಗಿ ಪೂರೈಸಲಾಗಿದೆ. ಜನರ ಪ್ರಕ್ರಿಯೆ ಕೂಡ ಚೆನ್ನಾಗಿದೆ. ಮಲ ತುಂಬಿದ ಗುಂಡಿಗಳನ್ನ ಸ್ವಚ್ಛ ಮಾಡೋದು ಪರೋಕ್ಷವಾಗಿ ಮಲ ಹೊರುವ ಪದ್ಧತಿಗೂ ಕಾರಣವಾಗುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ಮಲ ಹೊರುವ ಪದ್ಧತಿಯನ್ನ ರದ್ದು ಮಾಡಿದ ಉಡುಪಿ ಜಿಲ್ಲೆ ಈಗ ಟೈಗರ್ ಟಾಯ್ಲೆಟ್ ಮೂಲಕ ಮತ್ತೊಂದು ಮೈಲುಗಲ್ಲು ಸ್ಥಾಪಿಸಲು ಹೊರಟಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.